ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವೆ ಶೋಭಾ ಕರಂದ್ಲಾಜೆ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಭೆ ಕಾರ್ಕಳದ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ನಡೆಯಿತು. ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕೇಂದ್ರ ಸರ್ಕಾರ ಅಡಿಕೆಯ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ. ಬೇರೆ ದೇಶಗಳಿಂದ ಅಡಿಕೆ ಖರೀದಿ ನಿಲ್ಲಿಸಿದ್ದರಿಂದ ಅಡಿಕೆ ಬೆಲೆ ಏರಿಕೆಯಾಗಿದೆ. ಕೃಷಿಯ ಆರಂಭ ಕಾಲ ಹಾಗೂ ಫಲವತ್ತತೆಯ ಸಮಯ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದಾಗಿರುವ ಕಾರಣ ಖರೀದಿ ಕೇಂದ್ರ ತೆರೆಯುವ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇನು ಇರುವುದಿಲ್ಲ. ಅದೆಲ್ಲ ರಾಜ್ಯಗಳಿಗೆ, ಜಿಲ್ಲಾಧಿಕಾರಿಯವರಿಗೆ ಸೇರಿದ್ದು. ಅಭಿವೃದ್ಧಿ ಮಂಡಳಿ ರಚಿಸುವುದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಎಂದು ಸಂವಾದ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು. ಜಗನ್ನಾಥ್ ಶೆಟ್ಟಿ ಗೋಳ, ಸುಂದರ ಪೂಜಾರಿ ಅವರು ಹಾಗೂ ಶ್ರೀಮತಿ ಅಮಿತಾ ಹೋಬಳಿ ಅವರು ನಮಗೆಲ್ಲರಿಗೂ ಕೂಡ ಈ ಬಿಡುಗಡೆ ಮಾಡ್ತಾ ಇದ್ದೇವೆ. ಸುಮಾರು ಈ ಹಂತದಲ್ಲಿ 500 ಚೀಲಗಳನ್ನ ಮಾನ್ಯ ಮಂಡಲಾಧ್ಯಕ್ಷರಾದಂತಹ ಮಹವೀರ್ ಹೆಗ್ಗೆಯವರ ಪ್ರಾಯೋಜಕತ್ವದಲ್ಲಿ ನಮಗೆ ಅಷ್ಟೊಂದು ವೃತ್ತಿ ಬೆಳೆದಿಲ್ಲ. ಆ ಸಂದರ್ಭದಲ್ಲಿ